ಮಂಗಳೂರಿನ ಸುರತ್ಕಲ್ನಲ್ಲಿ ನೂತನ ರೈತ ಕೇಂದ್ರವನ್ನ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಕೊರೋನಾ ಹಾವಳಿಯಿಂದ ನಗರಕ್ಕೆ ಸಣ್ಣ ಪುಟ್ಟ ಕೆಲಸ ಹುಡುಕಿಕೊಂಡು ಹೋದ ಯುವ ಸಮೂಹ ಇದೀಗ ಊರಿಗೆ ಮರಳಿ ಮತ್ತೆ ಕೃಷಿ ಚಟುವಟಿಕೆಯತ್ತ ಮುಖ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರ ಆದಾಯ ದುಪ್ಪಟ್ಟು ಮಾಡಲು ಕೃಷಿ ಕಾಯ್ದೆ ತಿದ್ದುಪಡಿಯನ್ನು ತಂದಿದ್ದಾರೆ. ರೈತರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಅನೇಕರು ಉಪಸ್ಥಿತರಿದ್ದರು. 3 times ಅವರಿಗೆ ಬರುವಂಥ ಕೆಲಸವನ್ನು ಬೇರೆ ಬೇರೆ ಸ್ಕೀಮ್ಸ್ಗಳಿಂದ ಮೂಲಕ ಮಾಡಬೇಕು. ಆಗ ಮಾತ್ರ ರೈತ ಉತ್ತಾರ ಮಾತ್ರ ದೇಶದ ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಎಂಬುದು ನಮ್ಮ ಪ್ರಧಾನಮಂತ್ರಿ ಕಂಡುಕೊಂಡಿದ್ದಾರೆ. ಹಿಂದಿನ ಸಹ ನಾವು ನೋಡ್ತಾನೆ ಇದ್ದೇವೆ. ಯಾಕಂದರೆ ನಮ್ಮದು ಫುಡ್ ಪ್ರೊಡಕ್ಷನ್ ರೇಟ್ಸ್ ಜಾಸ್ತಿ ಆದರೆ ಮಾತ್ರ ನಮಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ಏನೆಲ್ಲ ಸಹಾಯವನ್ನು ರೈತರಿಗೆ ಮಾಡಬೇಕು, ಅದಕ್ಕಾಗಿ ಇಂತಹ ಕೇಂದ್ರಗಳಿಂದ ಸಹಾಯವಾಗ್ತದೆ. ಮತ್ತು ಇಲ್ಲಿ ಕೃಷಿ ಅಂತ ಮತ್ತೊಂದು ಸೆಂಟ್ರನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ರೈತರಿಗೆ ಸಹ ಸಹಾಯವಾಗ್ತದೆ ಹತ್ತಿರ ಬರಲಿಕ್ಕೆ ಅನ್ನುವಂಥ ಕಾರಣಕ್ಕಾಗಿ ರೈತಾಪಿ ವರ್ಗದವರು ಬಹುಶಃ ಈಗ ಕೊರೋನಾ ನಂತರ ಇರ್ಬೋದು ಅಥವಾ ಕೋವಿಡ್-19 ಸಮಸ್ಯೆಗಳನ್ನ ಎದುರಿಸಿದ ನಂತರ ಬಹುಶಃ ನಮ್ಮ ಯುವಕರು ಯಾರಿದ್ದಾರೆ ಅಥವಾ ಹೊಸ ಪೀಳಿಗೆ ಏನಿದೆ ಎಲ್ಲ ಟೆಕ್ನಿಕಲಿ ಮತ್ತು ಜಾಬನ್ನು ಹುಡ್ಕೊಂಡು ಗ್ರಾಮಾಂತರದಿಂದ ನಗರ ಪ್ರದೇಶಕ್ಕೆ ಹೋಗುವಂಥ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ, ಸಣ್ಣ 10,000 15,000ಕ್ಕೆ ಸಂಬಳ ಸಿಕ್ಕಿದ್ರೆ ಸಾಕು ಮತ್ತು ನಾನು ಜೀವನವನ್ನು ನಗರದಲ್ಲೇ ಮಾಡ್ತಾರೆ ಎಂಬಂಥ ಮನಸ್ಥಿತಿ ಯಾರೆಲ್ಲ ಹೋಗಿದ್ದಾರೆ, ಪುನಃ ನಮ್ಮ ಊರಿಗೆ ಅಥವಾ ಹಳ್ಳಿಗಳಿಗೆ ಪುನಃ ತಿರುಗಿ ಬಂದು ಅಲ್ಲಿ ನಾವು ಕೃಷಿಯಂತಹ ಚಟುವಟಿಕೆಗಳಲ್ಲಿ ನಮ್ಮ ತೊಡಗಿಸ್ಕೊಳ್ಳುತ್ತೇವೆ ಅನ್ನುವಂಥ ಚಿಂತನೆ ಈಗ ಯುವ ಪೀಳಿಗೆಯಲ್ಲಿ ಬಂದಿದೆ. ಬಹುಶಃ ಇದೇ ಸರಿಯಾದ ಸಮಯ. ಯುವ ಪೀಳಿಗೆಯವರಿಗೆ ಸಹ ನಾವು ಸರ್ಕಾರದಿಂದ ಒಳ್ಳೆಯ ಪ್ರೋತ್ಸಾಹ ನೀಡಿ ಯಾರು ಕೃಷಿಯಂತಹ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಸರ್ಕಾರ ಮತ್ತು ಸಮಾಜ ಎರಡೂ ನೀಡಬೇಕಾಗಿದೆ. ಯಾಕಂದರೆ ಎಲ್ಲರೂ ಕೃಷಿಯನ್ನು ಬಿಟ್ಟು ಜಾಗವನ್ನು ಮಾರಿ ಅದನ್ನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿ ಮಾಡಿಕೊಂಡು ಕೃಷಿಯನ್ನು ಯಾರು ಸಹ ಮಾಡದೆ